ಬೆಂಗಳೂರಿನ ಗ್ರಾಮವೊಂದರಲ್ಲಿ ಯೇಸುವಿನ ಪ್ರತಿಮೆಯನ್ನು ಕೆಡವಿರುವುದು ದಕ್ಷಿಣ ಭಾರತದ ರಾಜ್ಯದಲ್ಲಿ ಕ್ರಿಶ್ಚಿಯನ್ನರ ಮೇಲೆ ಹೆಚ್ಚುತ್ತಿರುವ ದಾಳಿಗೆ ಇತ್ತೀಚಿನ ಉದಾಹರಣೆ ಎಂದು ಕರ್ನಾಟಕದ ಕ್ಯಾಥೋಲಿಕ್ ಬಿಷಪ್ಗಳು ಹೇಳುತ್ತಿದ್ದಾರೆ. ಕೋಲಾರದಲ್ಲಿನ ಪ್ರತಿಮೆಯನ್ನು ಅತ್ಯಂತ ಅಸಭ್ಯ ಮತ್ತು ನೋವಿನ ರೀತಿಯಲ್ಲಿ ಮತ್ತು ಸರಿಯಾದ ನ್ಯಾಯಾಲಯದ ಆದೇಶವಿಲ್ಲದೆ ಕೆಡವಲಾಗಿದೆ ಎಂದು ಕರ್ನಾಟಕ ಪ್ರಾದೇಶಿಕ ಕ್ಯಾಥೋಲಿಕ್ ಬಿಷಪ್ ಕೌನ್ಸಿಲ್ ಕೆಆರ್ಎಸ್ಬಿಸಿ ವಕ್ತಾರ ಫಾದರ್ ಫೌಸ್ಟಿನ್ ಲೋಬೋ ಬೇಸರ ವ್ಯಕ್ತಪಡಿಸಿದರು. ಬೆಂಗಳೂರಿನ ಅರ್ಚಂಡ್ಯಾಸಿನ್ ಅಡಿಯಲ್ಲಿ ಬರುವ ಕೋಲಾರವು ರಾಜ್ಯದ ರಾಜಧಾನಿ ಬೆಂಗಳೂರಿನ ಈಶಾನ್ಯಕ್ಕೆ ಸುಮಾರು 65 ಕಿಲೋಮೀಟರ್ ದೂರದಲ್ಲಿದೆ. ಕರ್ನಾಟಕದ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು ಆಡಳಿತವು ಸ್ಥಳೀಯ ಕ್ರೈಸ್ತರ ವಿರೋಧದ ನಡುವೆ ಫೆಬ್ರವರಿ 15ರಂದು ಗೋಕುಂಟೆ ಗ್ರಾಮದಲ್ಲಿ 20 ಅಡಿ ಎತ್ತರದ ಯೇಸುವಿನ ಪ್ರತಿಮೆಯನ್ನು ಕೆಡವಿತು. ಧ್ವಂಸಗೊಳಿಸುವಿಕೆಯ ವಿಡಿಯೋವನ್ನು ವ್ಯಾಪಕವಾಗಿ ಪ್ರಸಾರ ಮಾಡಲಾಯಿತು ಮತ್ತು ಹಿಂದೂ ಪರವಾದ ಸರ್ಕಾರಿ ಯಂತ್ರಗಳ ಪುನರಾವರ್ತಿತ ಕೃತ್ಯಗಳಿಂದ ಕ್ರಿಶ್ಚಿಯನ್ನರು ನಿಜವಾಗಿಯೂ ಗಾಬರಿಗೊಂಡಿದ್ದಾರೆ ಮತ್ತು ನೋವಿನಿಂದ ಕೂಡಿದ್ದಾರೆ ಎಂದು ಫಾದರ್ ಲೋಬೋ ಮ್ಯಾಟ್ರೆಸ್ ಇಂಡಿಯಾ ಫೆಬ್ರವರಿ 16ರಂದು ಹೇಳಿದರು. ಕೋಲಾರದಲ್ಲಿ ತಹಶೀಲ್ದಾರ್ ಆರ್ ಶೋಭಿತಾ ಅವರು ಪ್ರಾಣಿಗಳ ಹುಲ್ಲುಗಾವಲು ಎಂದು ಮೀಸಲಿಟ್ಟಿದ್ದ ಸರ್ಕಾರಿ ಜಾಗದಲ್ಲಿ ಪ್ರತಿಮೆ ನಿರ್ಮಿಸಲಾಗಿದೆ ಎಂದು ಆರೋಪಿಸಿ ಧ್ವಂಸಕ್ಕೆ ಅನುಮತಿ ನೀಡಿದರು. ಹೈಕೋರ್ಟ್ ಆದೇಶದ ಮೇರೆಗೆ ತಾನು ನಡೆದುಕೊಂಡಿದ್ದೇನೆ ಎಂದು ಆಕೆ ಹೇಳಿಕೊಂಡಿದ್ದಾರೆ. ಆದರೆ ನ್ಯಾಯಾಲಯದಲ್ಲಿ ಪ್ರಕರಣ ಬಾಕಿ ಇರುವಾಗಲೇ ಅಕ್ರಮವಾಗಿ ಪ್ರತಿಮೆಯನ್ನು ಕೆಡವಲಾಗಿದೆ ಎಂದು ಈ ಭಾಗದ ಕ್ರೈಸ್ತ ಮುಖಂಡರು ಆರೋಪಿಸಿದ್ದಾರೆ. ಸ್ಥಳೀಯ ಸೇಂಟ್ ಫ್ರಾನ್ಸಿಸ್ ಕೇವಿಯರ್ ಚರ್ಚ್ 18 ವರ್ಷಗಳ ಹಿಂದೆ ಗ್ರಾಮದಲ್ಲಿ ಪ್ರತಿಮೆಯನ್ನು ಸ್ಥಾಪಿಸಲಾಯಿತು. ಗ್ರಾಮದ 500 ಬೆಸ ಜನರಲ್ಲಿ ಸುಮಾರು 90% ಜನರು ಕ್ಯಾಥೋಲಿಕರು. ಸರ್ಕಾರಿ ಜಾಗದಲ್ಲಿ ಪ್ರತಿಮೆ ನಿರ್ಮಿಸುವುದರಿಂದ ಹೈಕೋರ್ಟ್ ಆದೇಶದ ಮೇರೆಗೆ ಪ್ರತಿಮೆಯನ್ನು ಕೆಡವಿದ್ದೇವೆ. ಚರ್ಚ್ ಧ್ವಂಸಕ್ಕೆ ಸಂಬಂಧಿಸಿದಂತೆ ನಾವು ನೋಟಿಸು ನೀಡಿದ್ದೇವೆ ಎಂದು ತಹಶೀಲ್ದಾರ್ ಪತ್ರಕರ್ತರೊಂದಿಗೆ ಮಾತನಾಡುತ್ತಾ ಹೇಳಿದರು. ಆದಾಗ್ಯೂ ಸ್ಥಳೀಯರ ಕ್ಯಾಥೋಲಿಕರು ತಹಶೀಲ್ದಾರ್ ಅವರ ಹಕ್ಕನ್ನು ವಿರೋಧಿಸಿದರು ಮತ್ತು ಈ ವಿಷಯವು ಇನ್ನು ಹೈಕೋರ್ಟ್ನಲ್ಲಿ ಬಾಕಿ ಉಳಿದಿದೆ ಎಂದು ಹೇಳಿದರು. ಪದೇ ಪದೇ ಮನವಿ ಮಾಡಿದರೂ ಕೆಡವಲು ಪತ್ರವನ್ನು ತೋರಿಸಿಲ್ಲ ಎಂದು ವಕೀಲರಾದ ಫಾದರ್ ತೆರೇಸಾ ಬಾಬು ಹೇಳಿದ್ದಾರೆ. ಗ್ರಾಮಸ್ಥರ ಪ್ರಕಾರ ಹಿಂದೂ ಪರ ಸಂಘಟನೆಗಳ ಕೆಲವು ಕಾರ್ಯಕರ್ತರು ಈ ಪ್ರದೇಶದಲ್ಲಿ ಉದ್ವಿಗ್ನತೆಯನ್ನು ಸೃಷ್ಟಿಸಲು ಬಯಸಿದ್ದರು ಮತ್ತು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದರು. ಚರ್ಚ್ ಭೂಮಿಯ ಮೇಲೆ ಹಕ್ಕುಪತ್ರವನ್ನು ಹೊಂದಿದೆ ಎಂದು ಅವರು ಹೇಳುತ್ತಾರೆ. ಘಟನೆಯನ್ನು ಖಂಡಿಸಲು ಬೆಂಗಳೂರು ಆರ್ಚ್ಡಿಯಾಸಿಸ್ ಇನ್ನೂ ಹೇಳಿಕೆ ನೀಡಿಲ್ಲ. ಯಾವುದೇ ಹೇಳಿಕೆಯನ್ನು ನೀಡುವ ಮೊದಲು ಫೆಬ್ರವರಿ 16ರಂದು ನ್ಯಾಯಾಲಯದ ವಿಚಾರಣೆಗಾಗಿ ಕಾಯಲು ಆರ್ಚ್ಡಿಯಾಸಿಸ್ ನಿರ್ಧರಿಸಿದೆ ಎಂದು ಅದರ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಕಾಂತರಾಜ್ ಮ್ಯಾಟರ್ಸ್ ಇಂಡಿಯಾಗೆ ತಿಳಿಸಿದರು. ಕಾಂತರಾಜ್ ಪ್ರತಿಮೆಯ ಇತಿಹಾಸದ ಬಗ್ಗೆ ನ್ಯಾಯಾಲಯವು ಸ್ಥಿತಿ ವಿವರವನ್ನು ಮಾತ್ರ ಕೇಳಿದೆ. ಧ್ವಂಸದ ನಂತರದ ಅನುಸರಣೆ ವರದಿಯನ್ನು ಕೇಳಲಿಲ್ಲ. ಸ್ಥಳೀಯ ಪಂಚಾಯತ್ ಮತ್ತು ಪೊಲೀಸರಿಗೆ ಇದರ ಬಗ್ಗೆ ತಿಳಿದಿತ್ತು. ಆದರೆ ತಹಶೀಲ್ದಾರ್ ತನ್ನ ಯಜಮಾನರನ್ನು ಮೆಚ್ಚಿಸಲು ತುಂಬಾ ಆತುರಪಡುತ್ತಿದ್ದರು ಎಂದು ಆರ್ಚ್ಡಿಯಾಸಿಸ್ನ ಮೊದಲೇ ಪ್ರೊ ಹೇಳಿದರು. ದೇಶದಲ್ಲಿರುವ 1.87% ಕ್ರಿಶ್ಚಿಯನ್ನರ ಬಗ್ಗೆ ಬಹುಸಂಖ್ಯಾತ ಹಿಂದೂಗಳು ಏಕೆ ಭಯಪಡಬೇಕು ಎಂದು ನಮಗೆ ಅರ್ಥವಾಗುತ್ತಿಲ್ಲ ಎಂದು ಅವರು ಹೇಳಿದರು. ಆ ಗ್ರಾಮವು ಆಂಧ್ರ ಪ್ರದೇಶದ ಗಡಿಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿದೆ. ಫೆಬ್ರವರಿ 5ರಂದು ಬೆಂಗಳೂರಿನ ಪಶ್ಚಿಮಕ್ಕೆ 350 ಕಿಲೋಮೀಟರ್ ದೂರದಲ್ಲಿರುವ ಬಂದರು ಪಟ್ಟಣವಾದ ಮಂಗಳೂರಿನಲ್ಲಿ ಇದೇ ರೀತಿಯ ಘಟನೆ ನಡೆದಿದೆ ಎಂದು ಫಾದರ್ ಲೋಬೋ ಹೇಳಿದರು. ಸರ್ಕಾರಿ ಭೂಮಿಯಲ್ಲಿ ನಿರ್ಮಿಸಲಾಗಿದೆ ಎಂದು ಆರೋಪಿಸಿ ಚರ್ಚ್ ಅನ್ನು ಕೆಡವಲಾಯಿತು. ಅಲ್ಲಿಯೂ ವಿಷಯವು ನ್ಯಾಯಾಲಯದಲ್ಲಿದೆ ಮತ್ತು ಕೆಲವರು ಅದನ್ನು ಕೆಡವಿದರು ಎಂದು ಫಾದರ್ ಲೋಬೋ ಹೇಳಿದರು. ಏತನ್ಮಧ್ಯೆ ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ ಎಕ್ಯುಮೆನಿಕಲ್ ಗ್ರೂಪ್ ಕರ್ನಾಟಕವು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಕ್ರಿಶ್ಚಿಯನ್ ವಿರೋಧಿ ಹಿಂಸಾಚಾರದ ಘಟನೆಗಳನ್ನು ದಾಖಲಿಸಿದೆ ಎಂದು ಬಹಿರಂಗಪಡಿಸಿದೆ. ಉತ್ತರದಲ್ಲಿ ಉತ್ತರ ಪ್ರದೇಶ ಮತ್ತು ಮಧ್ಯದಲ್ಲಿ ಛತ್ತೀಸ್ಗಢದ ನಂತರ ಕ್ರಿಶ್ಚಿಯನ್ನರ ವಿರುದ್ಧದ ಹಿಂಸಾಚಾರದ ಸಂಖ್ಯೆಯಲ್ಲಿ ಇದು 3ನೇ ಸ್ಥಾನದಲ್ಲಿದೆ. ವರದಿಯನ್ನು ಬಿಡುಗಡೆ ಮಾಡಿದ ಬೆಂಗಳೂರಿನ ಆರ್ಚ್ಬಿಷಪ್ ಪೀಟರ್ ಮಚಾಡೋ ಅವರು ಕರ್ನಾಟಕವು ಈ ಹಿಂದೆ ದೇಶದ ಐಟಿ ಕೇಂದ್ರವಾಗಿ ಪ್ರಗತಿಪರ ರಾಜಕೀಯಕ್ಕೆ ಹೆಸರುವಾಸಿಯಾಗಿದೆ, ಆದರೆ ನಮ್ಮ ಮಾನವೀಯತೆಯನ್ನು ಕಳೆದುಕೊಂಡಂತಿದೆ ಎಂದು ಹೇಳಿದರು. ಶಿಕ್ಷಣ ಸಂಸ್ಥೆಗಳಲ್ಲಿ ಮುಸ್ಲಿಂ ಮಹಿಳೆಯರು ಹಿಜಾಬ್ ಧರಿಸಿದ ವಿವಾದದಲ್ಲಿ ಕರ್ನಾಟಕ ಇಕ್ಕಟ್ಟಿಗೆ ಸಿಲುಕಿರುವಂತೆಯೇ ಪ್ರತಿಮೆ ಧ್ವಂಸಗೊಳಿಸಲಾಗಿದೆ.
ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.